ರಾಷ್ಟ್ರೀಯ ಹೆದ್ದಾರಿ ಬ್ರಹ್ಮಾವರದಲ್ಲಿ ಹಲವಾರು ಅಪಘಾತಗಳು ಜೀವಹಾನಿಯನ್ನು ಕಂಡ ಮಹೇಶ್ ಆಸ್ಪತ್ರೆಯ ಬಳಿ ಬಸ್ ನಿಲ್ದಾಣ ಮತ್ತು ಆಕಾಶವಾಣಿ ವೃತ್ತದ ತನಕ ಫ್ಲೈಓವರ್ ಬೇಡಿಕೆ ಮತ್ತು ತುರ್ತು ಸರ್ವಿಸ್ ರಸ್ತೆಯನ್ನು ಮಾಡುವಂತೆ ಒತ್ತಾಯಿಸಿ ಸಾರ್ವಜನಿಕರು ಮಾಡಲಾದ ಹೋರಾಟಕ್ಕೆ ಮಹೇಶ್ ಆಸ್ಪತ್ರೆ ಬಳಿಯಿಂದ SMS ಕಾಲೇಜು ತನಕ ಸರ್ವಿಸ್ ರಸ್ತೆ ಕಾಮಗಾರಿ ಆರಂಭಗೊಂಡಿದೆ. ಕೆಲವು ವರ್ಷಗಳಿಂದ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ನೂರಾರು ಜನರ ಜೀವಹಾನಿ, ಕೈಕಾಲು ಮುರಿದುಕೊಂಡು ಜೀವನ ಮಾಡದಂತೆ ಆದಂತಹ ಅನೇಕ ದುರ್ಘಟನೆಗೆ ಕಳೆದ ಕೆಲವು ವರ್ಷದಿಂದ ಇಲ್ಲಿನ 10 ಸಂಘ ಸಂಸ್ಥೆಗಳು, ಸಾರ್ವಜನಿಕರು ನಿರಂತರವಾಗಿ ಧರಣಿ ಮುಷ್ಕರ ನಡೆಸಿ ಕಾಮಗಾರಿ ಆರಂಭಿಸದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಹೆದ್ದಾರಿಯ ಇಲಾಖೆಯವರನ್ನ ಎಚ್ಚರಿಸಿದರು. ಹೆದ್ದಾರಿಯ ಕಾಮಗಾರಿ ಮತ್ತು ಅವೈಜ್ಞಾನಿಕ ಕಾಮಗಾರಿಯ ಕುರಿತು ವರದಿ ಮಾಡಿ ಅನೇಕ ಬಾರಿ ಗಮನ ಸೆಳೆಯಲಾಗಿತ್ತು. ಇದೀಗ ಸರ್ವಿಸ್ ರಸ್ತೆಗೆ ಹೊಸದಾಗಿ ಡಾಮರೀಕರಣ ಕಾಮಗಾರಿ ಆರಂಭಗೊಂಡ ಹಿನ್ನೆಲೆಯಲ್ಲಿ ಹೋರಾಟ ಸಮಿತಿಗೆ ಒಂದು ಹಂತದ ಗೆಲುವು ದೊರೆತ ಹಿನ್ನೆಲೆಯಲ್ಲಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿದ್ದ ವಾಸ್ತವ. ಹಾಗಂತ ನಾವು ಅದನ್ನು ಮಾಡಿದರೆ ಪ್ರಜ್ಞಾವಂತರು ಅಲ್ಲ ಅಂತ ಅನಿಸ್ತದೆ. ಅವರಿದ್ದ ಉದ್ದೇಶ ಎಂತದು ಮರ್ರೆ, ರಸ್ತೆ ಮಾಡುವುದಾ ಅಥವಾ ಎಲ್ಲ ಅಂಗಡಿ ನುಗ್ಗುವುದಾ, ಪಡೆಯುವುದಾ ಅಂತ ಪ್ರಶ್ನೆ ಕೇಳಿ ಶುರು ಮಾಡ್ತಾರೆ ಅಫಿಷಿಯಲ್ಸ್. ಪಬ್ಲಿಕ್ಕು ಕೂಡ ಆಮೇಲೆ ಅದನ್ನು ಹೇಳ್ತಾರೆ. ಪ್ರತಿಭಟನೆಗೆ ಎಲ್ಲೆಲ್ಲಿಂದ ಬರಲಿಕ್ಕೆ ಕೆಲವು ಸಾರಿ ಆಗುವುದಿಲ್ಲ. ಬಂದವರು ಇದನ್ನು ಮಾಡೋದು ಅನಾಗರಿಕತೆ. ಹಾಗಾದರೆ ಏನು ಮಾಡಬೇಕು? ವಾಟ್ ಯು ಹ್ಯಾವ್ ಟು ಡೂ? ಏನು ಮಾಡಬೇಕು ಅನ್ನೋ ಪ್ರಶ್ನೆ ಬರ್ತದೆ. ಆ ಪ್ರಶ್ನೆ ಬಂದಾಗ ಜನ ಏನು ಮಾಡ್ತಾರೆ ಅಂದರೆ, ಸಾಮಾನ್ಯವಾಗಿ ಒಂದು 10 ದಿವಸ ಕಾಯ್ತಾರೆ, 15 ದಿವಸ ಕಾಯ್ತಾರೆ, 1 ತಿಂಗಳು ಕಾಯ್ತಾರೆ. ಸರಿ ಇದ್ರೆ ಮತ್ತೆ ರೊಚ್ಚಿಗೆ ಹೇಳ್ತಾರೆ. ದಿಸ್ ಇಸ್ ದ ವಾರ್ನಿಂಗ್. ಅಫಿಷಿಯಲ್ಸಿಗೆ ಇದು ವಾರ್ನಿಂಗ್. ಮತ್ತೆ ರೊಚ್ಚಿಗೆ ಹೇಳ್ತಾರೆ ಜನ. ಆ ರೊಚ್ಚಿಗೆ ಹೇಳೋದಕ್ಕಿಂತ ಮುಂಚೆ ಸಚ್ಚಾರಿತ್ರದವರು ಬಂದು ಇದನ್ನ ಸರಿ ಮಾಡದೆ ಇದ್ದಾಗ ಮತ್ತೆ ಸಮಸ್ಯೆ ಉಂಟಾಗ್ತದೆ ಅನ್ನೋದನ್ನ ನಾನು ಘಂಟಾಘೋಷವಾಗಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬ್ರಹ್ಮಾವರ.